ಕೃಷ್ಣ. ಆಗ್ತೇನೆ ಸ್ವಲ್ಪ ಹೊತ್ತು ಆದ್ಮೇಲೆ. ಅಮ್ಮ ರೆಡಿ ಆಗಿಲ್ಲ. ಹಾ, ಓಕೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಓದಿ. ಯಾರು ಓದ್ಲಾ ಓದ್ತಾ ಇದ್ರು? ಮಾತಾಜಿ? ಹಾ, ಓದಿ ಓದಿ. ಪಾರ್ವತಮ್ಮ ಮಾತಾಜಿ ಓದಿ. पार्श्वश्च परमेश्वासः शिखण्डी च महारथः दुष्टद्युम्नो विराटश्च सात्यकीशः पराजितः ಸಾತ್ಯಕಿಶ್ಚ ಪರಾಜಿತಃ. सात्यकीश्च पराजितः. ಮೇಲೆ ಮಾಡಿ ಮಾತಾಜಿ. ಒಂದ್ ನಿಮಿಷ. ಓಕೆ. द्रुपदो द्रौपदेयाश्च सर्वशः पृथ्वीपते सौभद्रश्च महाबाहुः शङ्खान् दद्मु पृथक् पृथक्. ಶಂಕಾಂದದ್ಮು, ಅದು ದದ್ಮು ಆಗ್ಬೇಕಲ್ಲಿ, ಮಿಸ್ಟೇಕ್ ಇದೆ ಪ್ರಿಂಟ್. ಶಂಖಾನ್ ಶಂಕಾಂದದ್ಮು ದದ್ಮು ಪೃಥಕ್ ಪೃಥಕ್ ಪೃಥಕ್. ಪೃಥಕ್. ಮೇಲೆ ಮಾಡಿ ಮಾತಾಜಿ. स घोषो धार्तराष्ट्राणां हृदयानि व्यधारयात् नभश्च पृथ्वीं चैव तुमुलो व्यनुनादयान् अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाह महीपते. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ ಬಿಎನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मु पृथक् पृथक् स घोषो धार्तराष्ट्राणां हृदयानि व्यधारयत् नभश्च ಪೃಥಿವೀಂ ಚೈವ नभश्च पृथिवीं चैव तुमुलो व्यनुनादयान् अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तथा वाक्यम् इदमाह महीपते. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓ, ಒಳ್ಳೆ ಹದಾಟ್ ಬರಂತ. ಸುಪ್ರಿಯಾ ಮಾತಾಜಿ ಒಂದ್ ನಿಮಿಷ. ಸುಪ್ರಿಯಾ ಮಾತಾಜಿ ಒಂದ್ ನಿಮಿಷ. ఏమైనా లేదా ఒక అర్ధ ఏమైనా తీసి పెట్టిసిరా దానికి. నాదేం నేను ఉండిపోతాను. ವಿಜಿಪೆನ್ ಶ್ಲೋಕ ಓದು ಅಂತೇಳೆ. ಓಕೆ, ಸಾರಿ. ಹರೇ ಕೃಷ್ಣ. ಆಯ್ತಾ ಒಂದ್ ರೌಂಡ್ ಎಲ್ಲರೂ? ಇಲ್ಲ ಮಾತಾಜಿ, ಇಲ್ಲ. ಪಾರ್ವತಮ್ಮ ಮಾತಾಜಿ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿದ್ದಾರ? ಓಕೆ. ಸುಪ್ರಿಯಾ ಮಾತಾಜಿ ಇಲ್ವಾ? ಲೆಫ್ಟ್ ಆದ್ರ. ವನಜ ಮೂರ್ತಿ ಮಾತಾಜಿ ಓದಿ. ವನಜ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 16ನೇ ಶ್ಲೋಕದಿಂದ ಓದಿ ಮಾತಾಜಿ. ಹಾ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಶ್ಯಶ್ಚ ಕಾಶ್ಯಶ್ಚ ಪರಮೇಶ್ವಾಸಃ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಶ್ಚ ಅಲ್ಲಿ ಎಲ್ಲೆಲ್ಲಿ ದೀರ್ಘ ಬರ್ತದೆ ಅಲ್ಲೆಲ್ಲ ದೀರ್ಘ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶ ಪ್ರತಿವೀಪತೆ. ದ್ರುಪದೋ ದ್ರೌಪದೇಯಶ್ಚ ಸರ್ವಶ ವೃದ್ಧಿವೀಪತೆ ಸೌಭದ್ರಶ್ಚ ಮಹಾಬಾಹೋ ಶಂಕಾನ್ ದದ್ಮುಃ ಪೃಥಕ್ ಪೃಥಕ್ ಸ ಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಾದರಾಯತ್ ನಭಸ್ಯ ವೃತ್ತಿಮಿಂ ಚೈವ ತುಮುಲೋ ಮನುನಾದಯಾನ್ ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಪಿಜಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸಘೋಷ ಮಣಿಪುಷ್ಪಕೋ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹೋ ಶಾಂಕಾನ್ ದದುಃ ಪೃಥಕ್ ಪೃಥಕ್ ಸಘೋಷ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯಯುನಾದಯನ್ ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಾಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ಧನ್ಯವಾದ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ. ಲೆಫ್ಟ್ ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸಘೋಷೋ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾನ್ ದದ್ಮೌ ಪೃಥಕ್ ಪೃಥಕ್ ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯಾನ್
अथ व्यवस्थितान् दृष्ट्वा धातुराष्ट्रान् कपिध्वजः प्रवृत्ते शस्त्रसम्पाते धनुरुद्यम पाण्डवः ऋषिकेशं तदा वाक्यम् इदमाह महीपते. हरे कृष्ण. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಪದ್ಮಾ ಮಾತಾಜಿ, ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಕೋಶಾ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟ್ಯದುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्कान् दद्मुः पृथक् पृथक् सघोषो धार्तराष्ट्राणां हृदयानि ದಯಾನಿ ವ್ಯದಾರಯತ್. हृदयानि व्यदारयत् नभश्च पृथिवीं ಚೈವ चैव ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. नभश्च पृथिवीं चैव तुमुलो व्यनुनादयन् अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धन्युरुद्यम्य पाण्डवः ऋषिकेशं तदा वाक्यम् इदमाह महीपते. ಹರೇ ಕೃಷ್ಣ. ಹರಿ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಕುಲಕರ್ಣಿ ಪ್ರಭುಜಿ ಶ್ಲೋಕ 16 ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಶೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಕಾಶ್ಯಶ್ಚ ಕಾಸಚ್ಚ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಸ್ಯ ಅತ್ಯಕಿಚ್ಛಾಸಿತಃ द्रुपदो द्रौपदेयास्य सर्वस्य पृथिवीपते सौभद्रस्य महाभावो शङ्कान्त पद्मृतकृत न शोषो ಸಘೋಷೋ ಅದು ಸಘೋಷೋ ಸಾ ಅದು ನಾಲ್ ಘೋಷೋ ಧಾರ್ತರಾಷ್ಟ್ರಾಣಾಂ ಪ್ರಭುಜಿ ಅದು ನಾ ಅಲ್ಲ ಸಾ. ಅನಂತ ಕುಲಕರ್ಣಿ ಪ್ರಭುಜಿ ಅದು ನಾ ಅಲ್ಲ ಸಾ. ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್. हृदयानि व्यधारयत् नभश्च रुचिं चैव तुमलो विनुनादयन् अथ व्यवस्थितान् दृष्ट्वा धातुराष्ट्रान् कपिध्वजः प्रवर्ते शस्त्रसम्पाते धनुरुद्यम पाण्डवः ऋषिकेशं तदा वाक्यम् इदमह महीपते. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷೋ ಮಣಿಪುಷ್ಪಕೋ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ವಿಕಿಶ್ಚ ಪರಾಜಿತಃ द्रुपदो द्रौपदेयश्च ಯಾಶ್ಚ सर्वशः ದ್ರುಪದೋ पृथिवीपते ದ್ರೌಪದೇಯಾಶ್ಚ. सौभद्रश्च ಯಾ ಅಲ್ಲಿ ದೀರ್ಘ ಇದೆ. ದ್ರುಪದೋ ದ್ರೌಪದೇಯಾಶ್ಚ. द्रुपदो द्रौपदेयाश्च सर्वशः पृथिवीपते सौभद्रश्च महाबाहो शङ्खं दद्म पृथक् पृथक् सघोषो धातुराष्ट्राणं हृदयानि वेदारयत् नभश्च पृथिवीं चैव तुमुलो व्यनुनादयन्. ಅಷ್ಟೇನಾ ಮಾತಾಜಿ?
ಇಲ್ಲ 20ನೇ ಶ್ಲೋಕ ಮಾತಾಜಿ ಓದಿ. 20ನೇ ಅಥ ಶ್ಲೋಕ ಕೂಡ ವ್ಯವಸ್ಥಿತಾನ್ ಓದಿ. ದೃಷ್ಟ್ವಾ ಆ ಓದಿ ಓದ್ತಾ ಇದ್ದೀನಿ ಮಾತಾಜಿ, ಓದಿ ಕೇಳಿಸ್ತಾ ಇಲ್ವಾ? ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ ಪಾಂಡವಃ ಋಷಿಕೇಶಂ ತದಾ ವ್ಯಾಕ್ಯಂ ವಿಧಾಮಾಹ ಋಷಿಕೇಶಂ ತದಾ ವಾಕ್ಯಂ. ಯಾ ಅಲ್ಲ ವಾಕ್ಯಂ. ಋಷಿಕೇಶಂ ತದಾ ವಾಕ್ಯಂ ವಿಧಾಮಹ ಮಹೀಪತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನಂತಂ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನ ವಿರಾಟಶ್ಚ ಸ್ಯಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಶ್ಚ ಸರ್ವೇಷಃ ಪೃಥ್ವೀಪತೆ ಸೌಭದ್ರಶ್ಚ ಸರ್ವೇಶ ಇಲ್ಲ ಅಲ್ಲಿ, ಸರ್ವಶಃ ಪೃಥಿವೀಪತೆ. ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಂ ದುದ್ಮ ಪೃಥಕ್ ಪೃಥಕ್ ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯಾನ್ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಧನುರುದ್ಯಮ್ಯ ಪಾಂಡವಃ. ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಹಂ ಮಹೀಪತೆ ಮಹೀಪತೆ. ಇದಮಾಹ ಮಹೀಪತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಧನ್ಯವಾದಗಳು ಮಾತಾಜಿ. ಪರಮಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಹರೇ ಮಾತಾಜಿ. ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಾ ಸಹದೇವಶ್ಚ ಸುಘೋಷೋ ಮಣಿಪುಷ್ಪಕೌ ಕಾಶ್ಯಾಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಾಶ್ಚ ಮಹಾಬಾಹೋ ಶಂಖಾನ್ ದದ್मुः ಪೃಥಕ್ ಪೃಥಕ್ ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಾಧರಯತ್ ನಭಶ್ಚ ಹೃದಯಾನಿ ಪೃಥಿವೀ ವ್ಯಧಾರಯತ್. ಅಲ್ಲಿ ವ್ಯಾ ಇಲ್ಲ, ವ್ಯಾ. ಹೃದಯಾನಿ ವ್ಯಧಾರಯತ್. ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯಾನುನಾದಯನ್ ಅಥ ವ್ಯನುನಾದಯನ್. ತುಮುಲೋಭ್ಯಾನುನಾದಯನ್ ವ್ಯನು ಅಲ್ಲಿ ವ್ಯಾ ಇಲ್ಲ, ವ್ಯನು. ತುಮುಲೋ ವ್ಯನುನಾದಯನ್. ತುಮುಲೋಭ್ಯನುನಾದಯನ್. ಹರೇ ಕೃಷ್ಣ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಾಸ್ತ್ರ ಸಂಪಾತೆ ಪ್ರವೃತ್ತೆ ಧನುರುದ್ಯಮ್ಯ ಶಸ್ತ್ರ ಸಂಪಾತೆ. ಅಲ್ಲಿ ಶಾ ಅಲ್ಲ, ಶಾ. ಪ್ರವೃತ್ತೆ ಶಸ್ತ್ರ ಸಂಪಾತೆ. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಶ್ಚ ಸರ್ವಶ್ಚ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮೌ ಪೃಥಕ್ ಪೃಥಕ್ ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವಿಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ
पितामह महीपते। ಹರೇ हरे ಕೃಷ್ಣ कृष्ण ಹರೇ माताजी, ಕೃಷ್ಣ धन्यवादಗಳು. ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಒಂದು ರೌಂಡ್ ಆಯ್ತು ಮಾತಾಜಿ ಒಂದು ಎಲ್ಲರೂ. ರೌಂಡ್ ಆಯ್ತಾ? ಒಂದ್ ನೀವು ನಿಮಿಷ. ನೀವು ಮತ್ತೆ ಲಕ್ಷ್ಮೀ ಬಿ ಓದ್ತೀರಾ? ಒಂದ್ ನಿಮಿಷ ಮಾತಾಜಿ, ಒಬ್ರು ಜಾಯಿನ್ ಆದ್ರು, ನೋಡ್ತೀನಿ ಯಾರು ಹಾ ಅಂತ. ಓಕೆ ಓಕೆ. ಹಾ ಕನಕಲತಾ ಮಾತಾಜಿ. ಹರೇ ಕೃಷ್ಣ. ಕನಕಲತಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷೋ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹೋ ಶಂಖಂ ದದ್ಮು ಪೃಥಕ್ ಪೃಥಕ್ ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವೆನುನಾದಯನ್ ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಇನ್ನು ನಾವು ಓದುದ ಮಾತಾಜಿ? ಹಾ ಓದಿ ಮಾತಾಜಿ ಓದಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್ ಸಾಘೋಷೋ ಧರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ನಭಶ್ಚ ಪೃಥ್ವೀಂ ಚೈವ ತುಮುಲೋ ವ್ಯನುನಾದಯನ್ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು. ಹಾ ಲಕ್ಷ್ಮೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷೋ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್ ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಾಧಾರಯತ್ ನಮಶ್ಚ ಹೃದಯಾನಿ ವ್ಯಧಾರಯತ್ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯಾನುನಾದಯನ್ ತುಮುಲೋ ವ್ಯನುನಾದಯನ್ ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಧನ್ಯವಾದ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ. ಈಗ ಶ್ಲೋಕ 21ರಿಂದ 25 ಓದುವ. ಹರೇ ಕೃಷ್ಣ. ಭಾರ್ಗವಿ ಮಾತಾಜಿ ಓದಿ. ಅರ್ಜುನ ಉವಾಚ ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಯಂ ಯುದ್ಧ ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸमुद्यमे ಯೋತ್ಸಮಾನಾವವೇಕ್ಷೇಯಂ ಯ ಏತೇತ್ರ ಸಮಾಗತಾಃ
समागताः धार्तराष्ट्रस्य दुर्बुद्धे युद्धे प्रियचिकीर्षवः संजय उवाच एवमुक्तो ऋषिकेशो गुडाकेशेन भारत सेनयोर्भयोर्मध्ये स्थापयित्वा रथोत्तमम् भीष्मद्रोण प्रमुखतः सर्वेषां च महीक्षिताम् उवाच पार्थ पश्येतान् समावेतान् कुरुनिति। हरे कृष्ण ಹರೇ माताजी। ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರ್ಭಯೋರ್मध्ये ರಥಂ ಸ್ಥಾಪಯಾಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧುಕಾಮಾವನವಸ್ಥಿತಾನ್ ಕೈರ್ಮಯಾ ಸಹ ಯೋಧ್ಯಮ್ಯ ಅಸ್ಮಿನ್ ಯೋದ್ಧವ್ಯಂ. ಕೈರ್ಮಯಾ ಸಹ ಯೋದ್ಧವ್ಯಂ. ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಹಂ. ಯೋತ್ಸಮಾನಾನ್ವೇಕ್ಷೇಹಂ ಯಾಯೇತ್ರೇತ ಸಮಾಗತಃ ಯಾಯೇತೇತ್ರ ಸಮಾಗತಾಃ. ಯಾಯೇತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗೂಢಾಕೇಶನ ಭಾರತ ಗುಡಾಕೇಶೇನ ಭಾರತ. ಗೂಢಾಕೇಶನ ಗೂಢ ಭಾರತ ಇಲ್ಲ, ಗುಡಾಕೇಶೇನ. ಅಲ್ಲಿ ಗೂಢ ಅಲ್ಲ, ಗುಡ. ಗುಡಾಕೇಶೇನ ಭಾರತ. ಗೂಢಾಕೇಶೇನ ಗುಡ ಭಾರತ ಗುಡ ಗುಡಾಕೇಶೇನ. ಗು ಅಲ್ಲ, ಗುಡಾಕೇಶೇನ ಭಾರತ. ಗೂಢಾಕೇಶೇನ ಭಾರತ ಸೇನಯೋರ್ಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಅವ್ರದ್ದು ಬ್ಯಾಟರಿ ಲೋ ಇದೆ ಅಂತೆ, ಅವ್ರಿಗೆ ಒಂದು ಚಾನ್ಸ್ ಕೊಡುವ. ಪ್ರಿಯಾಂಕಾ ಚಿತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋಧುಕಾಮಾನ್ ವ್ಯವಸ್ಥಿತಾನ್. ಮಾತಾಜಿ ಮೇಮ್. ಕೈರ್ಮಯ್ಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸಮಾನೇನ ವೇಕ್ಷೇಹಂ ಯಾ ಏತತ್ರ ಸಮಾಗತಃ ಧಾತುರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮಾವೇತಾನ್ ಕುರುನಿತಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನೇನ ವೇಕ್ಷೇಹಂ ಯಾಯೇತತ್ರ ಸಮಾಗತಃ ಯಾಯೇತೇತ್ರ ಸಮಾಗತಾಃ. ಯಾಯೇತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುರ್ಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮಾವೇತಾನ್ ಕುರುನಿತಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಚಂದನಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರ್ಭಯೋರ್मध्ये ರಥಂ ಸ್ಥಾಪಯಾಮ್ಯ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ
योत्समानवेक्षेऽहं य एतेऽत्र समागतः धार्तराष्ट्रस्य दुर्बुद्धे युद्धे चिकीर्षवः युद्धे प्रियचिकीर्षवः संजय उवाच एवमुक्त ऋषिकेशो गुडकेशेन भारत सेनायोरुभयोर्मध्ये स्थापयित्वा रथोत्तम भीष्मद्रोणा प्रमुखतः सर्वेषां च महीक्षिताम् उवाच पार्थ पाश्चैतान् समावेतान् कुरुनिति. हरे कृष्ण. ಧನ್ಯವಾದಗಳು ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋद्धುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋद्धವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸಮಾನಾನವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನಿತಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅರ್ಜುನ ಉವಾಚ ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋद्धುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋद्धವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸಮಾನಾನವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ. ಒಂದ್ ನಿಮಿಷ, ಬ್ಯಾಟ್ರಿ ಲೋ ಅಂತ ಆಗ್ತಾ ಉಂಟಲ್ಲ, ಚಾರ್ಜರ್ ಇಲ್ಲ. ಒಂದ್ ನಿಮಿಷ ಮಾತಾಜಿ. ಓಕೆ ಮೇಡಮ್. ಹೋಯ್ತು. ಓಕೆ. ಸಂಜಯ ಉವಾಚ ಏವಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಧನ್ಯವಾದಗಳು ಮಾತಾಜಿ. ಶ್ರೀಕಾಂತ್ ಪ್ರಭುಜಿ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋद्धುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋद्धವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸುಮಾನಾನವೇಕ್ಷೇಹಂ ಏತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ
उवाच पार्थ पश्यैतान् समवेतान् कुरुनिति हरे कृष्ण ಹರೇ माता ಕೃಷ್ಣ ಧನ್ಯವಾದ ಧನ್ಯವಾದಗಳು ಪ್ರಭುಜಿ. ಪಾರ್ವತಮ್ಮ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋद्धುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣಮದ್ಯುಮೇ ಅಸ್ಮಿನ್ ರಣಸಮುದ್ಯಮೇ ಅಸ್ಮಿನ್ ರಣಸಮುದ್ಯಮೇ ಮೇಲೆ ಮಾಡಿ ಮಾತಾಜಿ. ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತತ್ರ ಸಮಾಗತಃ ಯಾಯೇತೇತ್ರ ಸಮಾಗತಾಃ ಯ ಏತತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಾಶಯಿತಾನ್ ಸಮಾವೇತಾನ್ ಕುರುನಿತಿ. ಹರೇ ಹರೇ ಕೃಷ್ಣ ಕೃಷ್ಣ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಮಂಜುಳಾ ಬಿಎನ್ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಮಾತಾಜಿ ಒಂದೇ ಒಂದ್ ನಿಮಿಷ ಅದು ಹೊರಟೋಗ್ಬಿಟ್ಟಿದೆ ಹಿಂದಕ್ಕೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಸಾರಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋद्धುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋद्धವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಹಂ ಯಾ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಹರೇ ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಮಾತಾಜಿ. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧಕಾಮಾನವಸ್ಥಿತಾನ್ ಕೈರ್ಮರ್ಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸಮಾನಾನಪೇಕ್ಷೇಹಂ ಯಾ ಏತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಾ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಶ್ವೇತಾ ಪಿಜಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರ್ಭಯೋರ್मध्ये ರಥಂ ಸ್ಥಾಪಯಾಮಿ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯುದ್ಧೋ ಕಾಮಾನ್ ವ್ಯವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಹಂ ಯಾ ಏತೇತ್ರ ಸಮಾಗತಾಃ
या एतेऽत्र समागतः या एतेऽत्र समागताः या एतेऽत्र समागतः धार्तराष्ट्रस्य दुर्बुद्धे युद्धे प्रियाचि कीर्षवः। संजय उवाच एवमुक्तो ऋषिकेशो गूढकेशेन भारत सेनयोरुभयोर्मध्ये स्थापयित्वा रथोत्तमा भीष्मद्रोणा प्रमुखाता सर्वेषां च महिषिताम् उवाच पार्थ उवाच वाक्य दीर्घ उंटು उवाच पार्थ पश्यैतान् समवेतान् कुरुनिति हरे कृष्ण ಧನ್ಯವಾದ ಧನ್ಯವಾದಗಳು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋद्धುಕಾಮನವಸ್ಥಿತಾನ್ कैर्मया सह योद्धव्यम् अस्मिन् रणसमुद्यमे योत्स्यमानानवैवेक्षेऽहं य एतेऽत्र समागतः धार्तराष्ट्रस्य दुर्बुद्धेः युद्धे प्रियचिकीर्षवः। संजय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमम् भीष्मद्रोणप्रमुखतः सर्वेषां च महीक्षिताम् उवाच पार्थ पश्यैतान् समवेतान् कुरुनिति ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಅನಂತ ಕುಲಕರ್ಣಿ ಪ್ರಭುಜಿ. ಉಮಾದೇವಿ ವೆಂಕಟೇಶ್ ಪ್ರಭುಜಿ ಓದಿ. ಉಮಾದೇವಿ ಮಾತಾಜಿ ಓದಿ. ಅರ್ಜುನ ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರ್ಭಯೋರ್मध्ये ರಥಂ ಸ್ಥಾಪಯ ಮೇ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧಕಾಮಾನವಸ್ಥಿತಾನ್ ಅಲ್ಲಿ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸमुद्यमे योत्स्यमानानवेक्षेयं या एतेऽत्र समागतः धार्तराष्ट्रस्य दुर्बुद्धेः युद्धप्रियचिकीर्षवः। संजय उवाच एवमुक्तो ऋषिकेशो गुडाकेशन भारत सेनयोर्भयोर्मध्ये स्थापयित्वा रथोत्तमम् भीष्मद्रोणप्रमुखतः सर्वेषां च महीक्षिताम् उवाच पार्थ पश्यैतान् समवेतान् कुरुनिति। ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ. ಪರಮ ಮಂಗಳ ಮಾತಾಜಿ ಓದಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪರಮ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. सेनयोरुभयोर्मध्ये रथं स्थापयामि अच्युत यावदेता निरीक्षेऽहं युद्धोकामान् वस्थितान् कैर्मया सह योद्धव्यम् अस्मिन् रणसमुद्यमे योत्स्यमानेन वेक्षेऽहं या एतेऽत्र समागतः धार्तराष्ट्रस्य दुर्बुद्धे युद्धे प्रियचिकीर्षवः। संजय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमम् भीष्मद्रोणा प्रमुखतः सर्वेषां च महीक्षिताम् उवाच पार्थ पश्येतान् समवेतान् कुरुनिति। ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ
सेनयोरुभयोर्मध्ये रथं स्थापयामि अच्युत यावदेता निरीक्षेऽहं योद्धुकामानवस्थितान् कैर्मर्या सह योद्धव्यम् अस्मिन् रणसमुद्यमे योत्समानानवेक्षेऽहं यायतेऽत्र समागतः धार्तराष्ट्रस्य दुर्बुद्धे युद्धे प्रियचिकीर्षवः। सञ्जय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमं भीष्मद्रोणा प्रमुखतः सर्वेषां च मयीक्षिताम् उवाच पार्थ पश्चैतान् समवेतान् कुरूनिति। ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಕನಕಲತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಾಮಿ ಅಚ್ಯುತ ಯಾವದೇತಾ ನಿರೀಕ್ಷೇಯಂ ಯೋद्धುಕಾಮಾನवस्थित कैर्मया सह योद्धव्यम् अस्मिन् रणसमुद्रे ಕೈರ್ಮಯಾ ಸಹ ಯೋದ್ಧವ್ಯಂ. कैर्मया सह योद्धव्यम् ಯೋದ್ಧವ್ಯಂ. योद्धव्यम् अस्मिन् रणसमुद्यमे योत्समानेन वीक्षेऽहम् ಯೋತ್ಸ್ಯಮಾನಾನವೇಕ್ಷೇಹಂ. योत्समानेन ಮಾನಾನವೇಕ್ಷೇಹಂ. मानानवेक्षेऽहम् या एतेऽत्र समागतः धार्तराष्ट्रस्य दुर्बुद्धेः युद्धे प्रियचिकीर्षवः। सञ्जय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमम् भीष्मद्रोणा प्रमुखतः सर्वेषां च मयीक्षिताम् उवाच पार्थ पश्यैतान् समवेतान् कुरूनिति। ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಓದಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಮಾತಾಜಿ ಓದ್ತೀವ? ಹರೇ ಕೃಷ್ಣ. ಓಕೆ ಮಾತಾಜಿ, ಅವ್ರು ಓದೋದಿಲ್ವಾ ಏನು? ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದ್ದಾರೆ ಮಾತಾಜಿ, ಈಗ ಜಾಯಿನ್ ಆದದಷ್ಟೇ. ಓಕೆ, ಬಿಸಿ ಇದ್ದಾರೇನು? ಅರ್ಜುನ್, ನಾನ್ ಓದುದ ಮಾತಾಜಿ? ಓದಿ ಮಾತಾಜಿ. ಅರ್ಜುನ ಉವಾಚ ಸೇನಯೋರ್ಭಯೋರ್मध्ये ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾ ನಿರೀಕ್ಷೇऽಹಂ ಯೋद्धುಕಾಮಾನवस्थितान् कैर्मया सह योद्धव्यम् अस्मिन् रणसमुद्यमे योत्स्यमानानवेक्षेऽहम् या एतेऽत्र समागताः धार्तराष्ट्रस्य दुर्बुद्धे युद्धे प्रियचिकीर्षवः। सञ्जय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमम् भीष्मद्रोणा प्रमुखतः सर्वेषां च मयीक्षिताम् उवाच पार्थ पश्यैतान् समवेतान् कुरूनिति। हरे कृष्ण माताजी. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. अर्जुन उवाच सेनयोरुभयोर्मध्ये रथं स्थापयामि अच्युत यावदेतान् निरीक्षेऽहं योद्धुकामानवस्थितान् कैर्मया सह योद्धव्यम् अस्मिन् रणसमुद्यमे योत्समानानवेक्षेऽहं यायतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः। सञ्जय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमम् भीष्मद्रोणा प्रमुखतः सर्वेषां च महीक्षिताम् उवाच पार्थ पश्यैतान्
ಸಮವೇತಾನ್ ಕುರು ನೀತಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಆಯ್ತಲ್ಲ ಎಲ್ಲರೂ ಒಂದ್ ರೌಂಡ್ ಮಾತಾಜಿ? ಮಾತಾಜಿ ಎಲ್ಲರೂ ಆಯ್ತಲ್ವಾ? ಒಂದು ರೌಂಡ್ ಆಯ್ತು ಮಾತಾಜಿ, ಸೆಕೆಂಡ್ ರೌಂಡ್ ಆಯ್ತು, ಇನ್ನು ಥರ್ಡ್ ರೌಂಡ್. ಹಾ, 26 ಇಂದ 30 ಓದುವಾ? ಭಾರ್ಗವಿ ಮಾತಾಜಿ ಓದಿ. ತಾತ್ರ ಪಶ್ಚಾತ್ ಸ್ಥಿತಾನ್ ಅಲ್ಲಿ ತಾತ್ರ ಅಲ್ಲ, ತತ್ರ ಪಶ್ಚಾತ್, ತಾತ್ರ ಅಲ್ಲ, ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್. ಅದು ಪಿತೃ ಆಗ್ಬೇಕಲ್ಲಿ, ಎಲ್ಲರೂ ನೋಡ್ಕೊಳ್ಳಿ, ಪಿತೃ ಆಗ್ಬೇಕದು, ಪಿತಾ ಅಲ್ಲ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥಃ ಪಿತೃನತ ಸ್ಥಿತಾನ್ ಪಿತಾಮಹಾನ್. ಪಾರ್ಥಃ ಪಿತಾನತ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾರ್ತೃನ್. ಆಚಾರ್ಯನ್ ಮಾತುಲಾನ್ ಭಾರ್ತುನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ಹರೇ ಕೃಷ್ಣ. ತಾನ್ ಸಮೀಕ್ಷ್ಯ ಕೌಂತೆಯಃ ಸರ್ವಾನ್ ಬಂಧುನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಸಮುಪಸ್ಥಿತಂ सीदन्ति मम गात्राणि मुखं च परिशिष्यति वेपुदुश्च शरीरे मे रोमहर्षश्च जायते गाण्डीवं गाण्डीवं संसते हस्तात् त्वक्चैव परिदह्यते न च शक्नो न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव. हरे कृष्ण माताजी. हरे कृष्ण. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಸ್ತದಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರ್ಭಯೋರಪಿ. ತಾನ್ ಸಮೀಕ್ಷೆ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್. ತಾನ್ ಸಮೀಕ್ಷೆ ಸ ಕೌಂತೆಯ ಸರ್ವಾನ್ ಬಂಧುವಸ್ಥಿತಾನ್ ಕೃಪಾಯ ಪರಯಾವಿಷ್ಟೋ ಅಲ್ಲಿ ಕೃಪಾಯ ಉಂಟು, ಆದ್ರೆ ಆಕ್ಚುಲಿ ಕೃಪಯಾ ಅಂತ ಆಗ್ಬೇಕು. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಕೃಪಾಯ ಪರಯಾವಿಷ್ಟೋ ವಿಷದನ್ನಿದಮಬ್ರವೀತ್. ನಿಮಿಷ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ವೇಪತ್ಯುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸೃತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ತ್ವಕ್ಚೈವ ಪರಿದಹ್ಯತೆ. ಕರೆಕ್ಟ್. ತ್ವಕ್ಚೈವ ಪರಿದಹ್ಯತೆ. ಪರಿದಹ್ಯತೆ.
परिदह्यते परिदह्यते न चाशोकमवस्थातु न च शक्नोम्यवस्थातुं न चाशोकं व्यवस्थातु ಶಕ್ನೋಮ್ಯ ನೋಡಿ ಅದು ಮಾತ್ರ ಹೇಳಿ ಶಕ್ನೋಮ್ಯ शक्नोम्य ಹಾ ನ ಚ ಶಕ್ನೋಮ್ಯವಸ್ಥಾತುಂ न च शक्नोम्यवस्थातुं ಭ್ರಮತೀವ ಚ ಮೇ ಮನಃ भ्रमतीव च मे मनः निमित्तानि च ನಿಮಿತ್ತಾನಿ निमित्तानि ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ निमित्तानि च पश्यामि ವಿಪರೀತಾನಿ ಕೇಶವ. ಮಾತಾಜಿ ಶ್ಲೋಕ ಹೇಳುವಾಗ ನಾನು ಅಟೆಂಡ್ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಅದೇ ಪರವಾಗಿಲ್ಲ, ನಾನು ಹೇಳಿಕೊಡ್ತೇನೆ. ಅದಕ್ಕೆ ಗೊತ್ತಾಗ್ತದೆ ನಂಗೆ. ಅಂದ್ರೆ ಒಂದೊಂದ್ ದಿವಸ ಹೇಳ್ಕೊಡುವ ದಿವಸ ಇರೋದಿಲ್ಲ, ಹಾಗಿರುವಾಗ ಅದು ಹೊಸದಾಗಿ ಓದ್ತಾ ಇರ್ಬೇಕು. 26ರಿಂದ ಮತ್ತೆ ಇದು ಪೂರ್ತಿ ಶ್ಲೋಕ ನಾನು ಇರಲಿಲ್ಲ ಮಾತಾಜಿ, 3 ದಿನ ಅಟೆಂಡ್ ಆಗಿಲ್ಲ, ಅದಷ್ಟೇ ಆಗಿಲ್ಲ ಮಾತಾಜಿ. ಹಾ ಸರಿ ಸರಿ. ಅದು ಇವತ್ತಿದ್ರಲ್ಲ, ಒಳ್ಳೇದಾಯ್ತು ರಿವಿಷನ್ ಮಾಡುವಾಗ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾನು ಓದ್ಬಿಡ್ಲಾ? ನಾನ್ ಕ್ಲಾಸ್ ಹೋಗ್ಬೇಕು. ಓದು ಅಂದ್ರೆ ಓದ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ ಮಾತಾಜಿ. ಓದಿ ಓದಿ ಮಾತಾಜಿ ಓದಿ. ಓದಿ ಪರವಾಗಿಲ್ಲ. ಹರೇ ಕೃಷ್ಣ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ ಶಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸ್ರಂಸತೆ ಹಸ್ತಾ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋ ವ್ಯವಸ್ಥಾಪ್ತುಂ ಭ್ರಮತೀವ ಚ ಮೇ ಮನಃ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ. ಅಷ್ಟೇ ಮಾತಾಜಿ. 35 ಓದಿಸ್ತಾ ಇದ್ದೇವೆ ಇವತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ನೆಕ್ಸ್ಟ್. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನಥ ಪಿತಾಮಹಾನ್. ಒಂದು ನಿಮಿಷ. ಆಚಾರ್ಯಾನ್ ಮುತಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷಸ್ಯ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಾಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತಶ್ಚು ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚೋಷೋಕ್ನಾಮ್ಯವಸ್ಥಿತಾಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದನ ಮಾತಾಜಿ. ಭೀಷ್ಮ ದ್ರೋಣ ಪ್ರಮುಖತಂ ಸರ್ವೇಷಾ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚೈತಾನ್ ಸಮಾವೇತಾನ್ ಕುರುನಿತಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದೈಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ
दृष्ट्वेमं स्वजनं कृष्ण युयुत्सं समुपस्थितं सीदन्ति मम गात्राणि मुखं च परिशुष्यति वेपतुश्च शरीरे मे रोमहर्षश्च जायते गाण्डीवं संसते हस्तात् त्वच्चैव हरि परिदह्यते न चोशक्नुव्यमस्तातुं भ्रमतीव च मे मनः निमित्तानि च पश्यामि विपरीतानि केशव. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಲಲಿತಾ ಮಾತಾಜಿ ತುಂಬಾ ಇಂಪ್ರೂವ್ ಆದ್ರಿ ಅಲ್ಲ ಚಂದನ ಮಾತಾಜಿ? ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ, ಇಂಪ್ರೂವ್ ಆದ್ರಿ ಒಳ್ಳೆ. ಇಲ್ಲ ಮಾತಾಜಿ, ಇಲ್ಲಿಂದ ಸ್ವಲ್ಪ ಕಲ್ತಿದ್ದೆ, ಫಸ್ಟ್ ಇಂದ ಸ್ವಲ್ಪ ಪ್ರಾಬ್ಲಮ್, ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ ನಾನು. ಓಕೆ. ಮತ್ತೆ ಒಂದು ನಾನು ಕ್ಲಾಸ್ ಅಟೆಂಡ್ ಆಗದವ್ರಿಗೆ ಹೇಳ್ತೇನೆ, ಅವಾಗ್ಲೇ ಹೇಳಿದ್ರಿ ಯಾರು ಅಂದ್ರೆ ನಿಮ್ಗೆ ಅಲ್ಲಿ ರೆಕಾರ್ಡ್ ಬರ್ತದಲ್ಲ ಗ್ರೂಪ್ ಅಲ್ಲಿ, ಅದನ್ನ ಆಗ್ತದಾದ್ರೆ ಸಮಯ ಇದ್ರೆ ಕೆಲಸ ಮಾಡ್ತಾ ಕೇಳ್ಕೊಳ್ಳಿ ಅದನ್ನ, ಆಯ್ತಾ? ಸರಿ ಮಾತಾಜಿ. ಹರೇ ಹರೇ ತತ್ರ ಪಶ್ಯೇತ್ ಸ್ಮೃತಾನ್ ಪಾರ್ಥಃ ಪಿತೃನತಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ गाण्डीवं संसते हस्तात् त्वक्चैव परिदह्यते न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव. ಹರೇ हरे ಕೃಷ್ಣ. कृष्ण माताजी. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತಾನಥ ಪಿತಾಮಹಾನ್ ಪಿತೃನತ ಪಿತಾಮಹಾನ್ ಪಿತಾನಥ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖಿಂಸ್ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟೇಮಂ ಸೃಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇದಪಶ್ಚು ಶರೀರಾಣಿ ವೇಪತುಶ್ಚ ಶರೀರೆ ಮೇ ವೇಪಥುಶ್ಚ ಶರೀರಾಣಿ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಸಂತೆ ಹಸ್ತಾತ್ ಗಾಂಡೀವಂ ಸ್ರಂಸತೆ ಹಸ್ತಾತ್ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ಪರಿದಹ್ಯತೆ ನ ಚ ಶಕ್ನೋಮ್ಯ ವ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಪಾರ್ವತಮ್ಮ ಧನ್ಯವಾದಗಳು ಪ್ರಭುಜಿ. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥಃ ಪಿತೃನತಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಅಂದ್ರೆ ಮಾತುಲಾನ್ ಅಂದ್ರೆ ಮಾವಂದಿರು ಅಂತ ಅರ್ಥ. ಅದು ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಯಶ್ಚೈವ ಸುಹೃದಯಶ್ಚೈವ ಸೇನಯೋರುಭಯೋರಪಿ. ಬೆಲೆ ಮಾಡಿ ಮಾತಾಜಿ. ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷಿದನ್ನಿದಮಬ್ರವೀತ್. ಅರ್ಜುನ ವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್
त्वक्चैव परिहृद्यते न च शक्नोम्य वस्तातुं न च वस्तातुं शक्नोम्यवस्थातुं भ्रमतीव च मे मनः न च शक्नोम्य वस्तातुं भ्रमतीव च मे मनम् मनः निमित्तान् भ्रमतीव च मे मनः भ्रमतीव च मे मनः निमित्तानि च पश्यामि विपरीतानि केशव ಹರೇ हरे ಕೃಷ್ಣ. कृष्ण ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ BN ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತತ್ರ ಪಶ್ಯ ಸ್ಥಿತಾನ್ ಮಾತಾಜಿ ಇನ್ ಸ್ವಲ್ಪ ತತ್ರ ಪಶ್ಯ ಮೇಲೆ ಮಾಡ್ಬೇಕಾ? ಕೆಳಗಡೆ ಮಾತಾಜಿ ಸರಿ ಇದೆಯಾ? ಆ ಶ್ಲೋಕ 26. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತೃನತಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಸುಹೃದೈಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಾಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮಾತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವನಜಾ ಮಾತಾಜಿ ಓದಿ. ವನಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ತತ್ತಪಶ್ಯಾಸ್ಥಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಸ್ತತಾ ಶ್ವಶುರಾನ್ ಸಹೃದೈಶ್ಚೈವ ಶ್ವಶುರಾನ್ ಸುಹೃದಶ್ಚೈವ ಸಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಾಂ ಸಮುಪಸ್ಥಿತಂ ಸಿದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯवस्थातुं ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶ್ವೇತಾ PG ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತತ್ರ ಪಶ್ಚಾತ್ ಸ್ಥಿತನ್ ಪಾರ್ಥ ಪಿತೃನಾಥ ಪಿತಾಮಹನ್ ಆಚಾರ್ಯನ್ ಮಾತುಲನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಹೃದಯಶ್ಚೈವ ಸುಹೃದಶ್ಚೈವ ಸೇನಯೋರುಭಯೋರಪಿ ಶ್ವಶುರಾನ್ ಸುಹೃದಯಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಾಯಾವಿಷ್ಟೋ ವಿಷಿದ್ದಾನಿ ದಮಬ್ರವೀತ್.
अर्जुन उवाच दृष्ट्वें स्वजनं कृष्ण युयुत्सो दृष्ट्वेमं स्वजनं कृष्ण दृष्ट्वेवं स्वजना कृष्ण युत्सं समुपस्थितं सिदन्ति मम गात्राणि ಮಮ ಗಾತ್ರಾಣಿ ಅಲ್ಲಿ ಸಿ ದೀರ್ಘ ಇದೆ, ಸಿದಂತಿ ಅಲ್ಲ, ಸೀದಂತಿ ಮಮ ಗಾತ್ರಾಣಿ. सीदन्ति मम गात्राणि मुखं च परिशुष्यति ವೇಪತುಶ್ಚ ಶರೀರೆ ಮೇ वेपतुश्च शरीरे मे रोमाशश्च जायते गाण्डीवं संस्थाते हस्तात् त्वाक्चैव परिद्याहत् ದಹ್ಯತೆ ತ್ವಕ್ಚೈವ ಪರಿದಹ್ಯತೆ त्वक्चैव परिदह्यते दह्यते न च शक्नोम्य वस्तुतं भ्रमतीव ಶಕ್ನೋಮ್ಯವಸ್ಥಾತುಂ न च शक्नोम्य वस्तुतं भ्रमतीव च मे मनः ಇನ್ನೊಂದ್ಸಲ ಹೇಳಿ, ನಚ ಶಕ್ನೋಮಿ ಹೇಳಿ. न च शक्नोम्य वास्तुतं ನಚ ಶಕ್ನೋಮ್ಯವಸ್ಥಾತುಂ न च शक्नोम्य वास्तुतं ವಸ್ತುತಂ ಅಲ್ಲ, ವಸ್ತಾತುಂ ಅಲ್ಲಿ ಸ್ಥಾ ದೀರ್ಘ ಇದೆ. ನಚ ಶಕ್ನೋಮ್ಯವಸ್ಥಾತುಂ न च शक्नोम्य वास्तातुं करेक्ट वास्तातुं भ्रमतीव च मे मनः निमित्तानि च पश्यामि विपरीतानि केशव. ಹರೇ ಕೃಷ್ಣ, ಧನ್ಯವಾದ. ಪ್ರಿಯಾಂಕಾ ಮಾತಾಜಿ ಓದಿ. ಮೀರಾ ಮಾತಾಜಿ ಹರೇ ಕೃಷ್ಣ ಹೋಗ್ಬೋದಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಾರ್ಥಃ ಪಿತೃನ್ ಪಿತಾಮಹಾನ್ ಆಚಾರ್ಯಾನ್ ಮಾತುಲನ್ ಭ್ರಾತೃನ್ ಪೌತ್ರಾನ್ ಸಂಕೀಂಸ್ತತಾ ಶಶುರಾನ್ ಸೃಹದೈಶ್ಚೈವ ಸೇನಯೋರುಭಯೋರಪಿ. ಒಂದ್ ನಿಮಿಷ, ಯಾರು ಏನೋ ಹೇಳ್ತಾ ಇದ್ರು, ಏನು? ಮಾತಾಜಿ ಇದು ಕ್ಲಾಸ್ ಕ್ಲಾಸ್ ಇದ್ದವ್ರು ಬಿಡ್ಬೋದು. ಮತ್ತೆ ನೀವು ರೆಕಾರ್ಡ್ ಅಲ್ಲಿ ಕೇಳ್ಕೊಂಡು ನೀವೇ ಓದ್ಕೊಳ್ಳಿ, ಆಯ್ತಾ? ಓದ್ಕೊಳ್ಳಿ, ಓದದೆ ಬಿಡ್ಬೇಡಿ, ಮನೆಯಲ್ಲಿ ಓದ್ಕೊಳ್ಳಿ. ಆಯ್ತು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಆಕ್ಚುಲಿ ನಮ್ದು ಟೈಮ್ ಆಗಿದೆ, ಆದ್ರೂ ಸಹ ಓದುವವ್ರಿಗೆ ಟೈಮ್ ಇದ್ರೆ ನಾವು ಓದಿಸುವ ಅಂತ, ಅಂದ್ರೆ ರಿವಿಷನ್ ಮಾಡಿದ್ರೇನೆ ಅದು ಸರಿ ಹೋಗೋದು, ಅದಕ್ಕೋಸ್ಕರ. ಹೌದು ಮಾತಾಜಿ, ಚೆನ್ನಾಗ್ ಅಭ್ಯಾಸ ಆಗತ್ತೆ. ಪ್ರಿಯಾಂಕಾ ಚಿತ್ತೂರು ಮಾತಾಜಿ ಓದಿ. ಹಾ ಮಾತಾಜಿ. ಹಾ, ತಾನ್ ಸಮೀಕ್ಷಸ್ಯ ಕೌಂತೆಯ ಸರ್ವಾನ್ ಬಂಧೂನ್ ವ್ಯವಸ್ಥಿತಾನ್ ಕೃಪಯ ಪರವಿಷ್ಟು ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಸರ್ವಾನ್ ಬಂಧೂನ್ ವ್ಯವಸ್ಥಿತಾನ್ ಅಲ್ಲಿ ಕೃಪಯ ವ್ಯವಸ್ಥಿತ ಇಲ್ಲ, ಪರವಿಷ್ಟು ಅಲ್ಲಿ ವಸ್ಥಿತಾನ್, ಆಯ್ತಾ? ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಅಂತ ಆಕ್ಚುಲಿ ಅಲ್ಲಿ ಅದರಿಂದ ವ್ಯವಸ್ಥಿತಾನ್ ಅಲ್ಲ, ಅದು ಅವಸ್ಥಿತಾನ್ ಇರ್ತದೆ. ಹಾಗಾಗಿ ಸರ್ವಾನ್ ಬಂಧೂನ್ ಸರ್ವಾನ್ ವ್ಯವಸ್ಥಿತಾನ್ ಬಂಧೂನವಸ್ಥಿತಾನ್, ಅದು ಮಾತ್ರ ಹೇಳಿ. ಸರ್ವಾನ್ ಬಂಧೂನ್ ವ್ಯವಸ್ಥಿತಾನ್, ಸರ್ವಾನ್ ಬಂಧುವಸ್ಥಿತಾನ್, ಬಂಧೂನ್ ಅವಸ್ಥಿತಾನ್, ಬಂಧೂನವಸ್ಥಿತಾನ್. ಓಕೆ, ಬಂಧೂನವಸ್ಥಿತಾನ್. ಕೃಪಯ ಪರವಿಷ್ಟು ವಿಷದಂದಿ ಕೃಪಯ ಪರಯ ವಿಷ್ಟು ವಿಷದನ್ನಿದ್ಮಬ್ರವೀತ್ ವಿಷೀದನ್ನಿದ್ಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇಂ ಸುಜನಂ ಕೃಷ್ಣ ಯುಯುತ್ಸವಂ ಸಮುಪಸ್ವೇಮಂ ದೃಷ್ಟ್ವೇಮಂ ಇಮಾಮ್ ಅಂದ್ರೆ ನೋಡ್ತಾ ಇರೋದು ಅಂತ ಹೇಳ್ಕೊಂಡೆ, ಅವರನ್ನೆಲ್ಲ ನೋಡಿದ ಅರ್ಜುನ. ದೃಷ್ಟ್ವಾ ನೋಡಿದ ಅವನು ಇವರನ್ನೆಲ್ಲ ಅಂತೇಳಿ. ದೃಷ್ಟ್ವೇಮಂ ದೃಷ್ಟ್ವಾ ಇಮಂ ದೃಷ್ಟ್ವೇಮಂ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸವಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ वेपतुश्च शरीरे मे रोमहर्षश्च जायते गाण्डीवं संसृते हस्तात् तच्चैव परिदहति न च शक्नुमस्तात्. हाँ माताजी. परिदह्यते
त्वच्चैव न परिदह्यते चैव परिदह्यते न च शक्नोमस्तातुं भ्रमतीव च मे मनः निमित्तानि च पश्यामि ವಿಪರೀತಾನಿ ಕೇಶವ. ಆಕ್ಚುಲಿ ಇದ್ರದ್ದು ರೆಕಾರ್ಡಿಂಗ್ ಸಿಗ್ಲಿಲ್ಲ ಮಾತಾಜಿ, ಇದ್ರದ್ದು ಇರ್ಬೇಕಲ್ವಾ? 26 ಇಂದ ಇದ್ದು ಇಲ್ಲ ಮಾತಾಜಿ ಮಾತಾಜಿ, ಇದ್ರದ್ದು ಇಲ್ಲ ಇದ್ರದ್ದು ಮಾತಾಜಿ. ರೆಕಾರ್ಡಿಂಗ್ ಹೌದಾ? ಇದು ಸೋಮವಾರ ರೆಕಾರ್ಡಿಂಗ್ ಆಗಿಲ್ಲ ಸಿಕ್ಕಿಲ್ಲ ಮಾತಾಜಿ. ಆಕ್ಚುಲಿ. ಸರಿ ಸರಿ, ಸಾರಿ. ಹಾಗಾದ್ರೆ ನಾನು ಬೇಕಾದ್ರೆ ಮಾಡಿ ಹಾಕ್ಬೋದು, ಬರೀ ವಾಯ್ಸ್ ರೆಕಾರ್ಡಿಂಗ್ ಹಾಕ್ತೇನೆ ಅಲ್ಲಿಂದ, ಆಯ್ತಾ? ಎಲ್ಲಿಂದ ಇಲ್ಲ? ಹಾ ಹಾಕಿ ಮಾತಾಜಿ. ಹಾ, ವಾಯ್ಸ್ ಎಲ್ಲಿಂದ ಇಲ್ಲ? 26 ಇಂದ 30 ಮಟ 26 ಇಂದ ಇಲ್ಲ ಇಲ್ಲ ಮಾತಾಜಿ. 26 ಇಂದ 30 ನಾನು ರೆಕಾರ್ಡಿಂಗ್, ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಹಾಕ್ತೇನೆ ಅಲ್ಲಿ, ಆಯ್ತಾ? ಸರಿ ಮಾತಾಜಿ. ಹರೇ ಹಾ ಕೃಷ್ಣ. ಮಾತಾಜಿ, ಧನ್ಯವಾದಗಳು ಸರಿ ಮಾತಾಜಿ. ಹರೇ ಕೃಷ್ಣ ಜೀವ ಮಾತಾಜಿ. ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನಥಾ ಅಲ್ಲಿ ಪಿತಾಮಹಾನ್. ಅಲ್ಲಿ ಒಂದು ಕರೆಕ್ಷನ್, ಪಿತೃ ಆಗ್ಬೇಕು ಅಲ್ಲಿ, ಪಿತೃನತಃ. ಓಕೆ. ಪಿತೃನಥಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷಾ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಾಯ ಪರಯಾವಿಷ್ಟೋ ವಿಷೀದಾನ್ನಿಧಮಬ್ರವೀತ್. ವಿಷೀದನ್ನಿದಮಬ್ರವೀತ್. विषीदन्निदमब्रवीत्. अर्जुन उवाच दृष्ट्वेमं स्वजनं कृष्ण युयुत्सुं समुपस्थितं सीदन्ति मम गात्राणि मुखं च परिशुष्यति वेपतुश्च शरीरे मे रोमहर्षश्च जायते गाण्डीवं स्रंसते हस्तात् त्वक्चैव परिदह्यते न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತತ್ರ ಪಶ್ಯೇತ್ತಾನ್ ಸ್ಥಿತಾನ್ ಪಾರ್ಥಃ ಪಿತಾನತ ಪಿತಾಮಹಾನ್ ಆಚಾರ್ಯ. ಪಿತೃನತ ಪಿತಾಮಹಾನ್. ಸಾರಿ ಮಾತಾಜಿ. ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತ್ರಾನ್ ಪುತ್ರಾನ್ ಪೌತ್ರಂ ಸಖಿಂಸ್ತತಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರ್ಭಯೋರಪಿ ತಾನ್ ಸಮೀಕ್ಷೆ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರ್ಯಾವಿಷ್ಟೋ ವಿಶದ್ದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ सीदन्ति मम गात्राणि मुखं च परिशुष्यति वेपदुश्च शरीरे मे रोमहर्ष च जायते गाण्डीवं संसृते हस्तात् त्वक्चैव परिदाहते न च शक्नोमि. त्वच्चैव परिदह्यते. ದಹ್ಯತೆ ಅಂತ ಇದೆಯಲ್ಲ ಮಾತಾಜಿ. ದಹ್ಯತೆ. ದಹ್ಯತೆ. दह्यते न च शक्यवस्थातुं भ्रमातीव च मे मनः निमित्तानि च पश्यामि विपरीतानि केशव. हरे कृष्ण माताजी. ಧನ್ಯವಾದಗಳು. ಧನ್ಯವಾದ. ಯಾರಿದ್ದೀರಿ ಇನ್ನು? ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಓದಿ ಮಾತಾಜಿ. ಮಂಜುನಾಥ್ ಮಾತಾಜಿ ಓದಿ ಮಾತಾಜಿ. ಪಿತಾನ್ ಪಾರ್ಥಃ ಪಿತೃನತಾ ಪಿತಾಮಹಾನ್ ಆಚಾರ್ಯಾತ್ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಸ್ತತಾ ಶ್ವಶುರಾನ್ ಸುಹೃದಯಶ್ಚೈವ ಸೇನಯೋರುಭಯೋರಪಿ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷಿದ್ದನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟೇಮಂ ಸ್ವಜನಂ
कृष्ण युयुत्सं समुपस्थितं सिदन्ति मम गात्राणि गात्राणि सीदन्ति मम मम गात्राणि मुखं च परिशुष्यति वेपतुश्च शरीरे मे रोमहर्षश्च जायते गाण्डीवं संसते अस्तात् त्वक्चैव परिदह्यते न च शक्नोम्यवस्थातुं भ्रमतीव च मे मनः निमितान्ति च पश्यामि विपरीतानि केशव ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಾತಾಜಿ ಎಲ್ಲರದ್ದು ಆಯ್ತು ಮಾತಾಜಿ. ಎಲ್ಲರದ್ದಾಯ್ತಾ? ಹೌದು ಮಾತಾಜಿ. ನೀವು ಓದ್ತೀರಾ ಮುಂದೆ ಹೋಗುದಾ? ಇನ್ನು ಓಕೆ ಮತ್ತೆ ನಾನು ಓದ್ತೀನಿ ಮಾತಾಜಿ. ಓಕೆ ಮಾತಾಜಿ, ಶ್ಲೋಕಗಳದ್ದು PDF ಕಳಿಸ್ಬೋದಾ? ಏನ್ ಕಳಿಸ್ಬೋದು? PDF ಬೇಕಾ? ಹಾ ಮಾತಾಜಿ. ಇದನ್ನ ಗ್ರೂಪಿಗೆ ಹಾಕ್ತೇನೆ ನಾನು. ಓಕೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ತತ್ವಾ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನತಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತತಾ ಶ್ವಶುರಾನ್ ಸುಹೃದಾಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ कृपया परयाविष्टो विषीदन्निदमब्रवीत्। अर्जुन उवाच दृष्ट्वेमं स्वजनं कृष्णा युयुत्सुं समुपस्थितं सीदन्ति मम गात्राणि मुखं च परिशुष्यति वेपतुश्च शरीरे मे रोमहर्षश्च जायते गाण्डीवं संसते सस्तात् त्वक्चैव परिधह्यते न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव। हरे कृष्ण माताजी, ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. तत्रापश्यत् स्थितान् पार्थ पितृनता पितामहान् आचार्यान् मातुलान् भ्रातॄन् पुत्रान् पौत्रान् सखींस्तथा श्वशुरान् सुहृदश्चैव सेनयोरुभयोरपि तान् समीक्ष्य स कौन्तेय सर्वान् बन्धूनवस्थितान् कृपया परयाविष्टो विषिदन्निदमब्रवीत्। अर्जुनोवाच दृष्ट्वेमं सृजनं कृष्ण युयुत्सं समुपस्थितं सीदन्ति मम गात्राणि मुखं च परिशुष्यते वेपतुश्च शरीरे मे रोमहर्षश्च जायते गाण्डीवं संसते अस्तात् त्वक्चैव परिदह्यते न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव। ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಈಗ 31ರಿಂದ 35 ಮಾತಾಜಿ ಎಲ್ಲರೂ ಲೆಫ್ಟ್ ಆದ್ರು ಮಾತಾಜಿ. ನಾವು ಇನ್ನು ಎಷ್ಟು 10 ಜನ ಇದ್ದೇವೆ ಅಷ್ಟೇ ಅಲ್ವಾ? ಮೆಂಬರ್ಸ್ ಇದ್ದೇವೆ ಮಾತಾಜಿ. ಇರುವವರು ಮಾಡುವನ ಅಲ್ಲ ಎಲ್ಲರಿಗೆ ಸಾಕು ನಿಲ್ಲಿಸುವನ ಹೇಗೆ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಬೇಕಾದಲ್ಲ. ನೆಕ್ಸ್ಟ್ ಫ್ರೈಡೆ ಇಲ್ಲಿಂದ ನಾವು ರಿವಿಷನ್ ಶುರು ಮಾಡುವ, ಆಯ್ತಾ? ನಾವು ಒಂದು ಮಿಸ್ಟೇಕ್ ಆಯ್ತು ನಮ್ದು. ಏನಂತ ಹೇಳಿದ್ರೆ ನಾವು ಮೊನ್ನೆ ಎಲ್ಲಿವರೆಗೆ ರಿವಿಷನ್ ಆಗಿತ್ತು ಅದು ಬೇಕಾಗಿರ್ಲಿಲ್ಲ ಅಲ್ವಾ? ನೆನ್ನೆ ಕರೆಕ್ಟ್, ಅದು ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಬೇಕಿತ್ತು. ಆ ಮಿಸ್ಟೇಕ್ ಅನ್ನ ನಾವು ರಿಪೀಟ್ ಮಾಡೋದು ಬೇಡ. ನೆಕ್ಸ್ಟ್ ನಾವು ಹಾಗೆ ಮಾಡುವ. ಹೌದು, 31ನೇ ಶ್ಲೋಕದಿಂದ ಸ್ಟಾರ್ಟ್ ಮಾಡುವ ಮಾತಾಜಿ. ಹೌದು, ನೆಕ್ಸ್ಟ್ ಫ್ರೈಡೆ. ಓಕೆ ಮಾತಾಜಿ, ಇದ್ರದ್ದು ಕೂಡ ರೆಕಾರ್ಡಿಂಗ್ ಇದ್ದಂಗಿಲ್ಲ ಮಾತಾಜಿ. 31ನೇ ಶ್ಲೋಕದಿಂದ 31 ಶ್ಲೋಕದಿಂದ ಇದ್ದಂಗಿಲ್ಲ. ಮಂಡೇ ಮಾತ್ರ ಮಾಡ್ಲಿಲ್ಲ, ಟ್ಯೂಸ್ಡೇ ಇಂದ ಇರ್ಬೇಕು. ನೋಡ್ತೇನೆ ನಾನು. ಮಂಡೇ 30ರಿಂದ ನಾವು ಅಲ್ಲ 26 32 ಏನೋ ಮಾಡಿದೀವಿ, ಅಲ್ಲಿವರೆಗೆ ಇಲ್ಲ ಅನ್ಸುತ್ತೆ.
ನೋಡ್ಕೊಂಡು ನಾನು ಮಾಡ್ತೇನೆ ಆಯ್ತಾ. ಹಾ ಹೌದು ಇಲ್ಲಿವರೆಗೆ ರೆಕಾರ್ಡ್ ಇಲ್ಲ, ಹಾ ಅಲ್ಲಿವರೆಗೆ ಮಾತಾಜಿ ನಾನು ಹಾಕ್ತೇನೆ. ಧನ್ಯವಾದ. ಮಾತಾಜಿ ನಿನ್ನೆ ಅದು ಚೆಕ್ ಮಾಡಿದ್ರು, ನಿನ್ನೆ ನಾನು ಕಳುಹಿಸಿದ್ದೀನಿ ಗ್ರೂಪ್ ಅಲ್ಲಿ. ಪ್ರಿಯಾಂಕಾ ಮಾತಾಜಿ 2 ರೆಕಾರ್ಡಿಂಗ್ಸ್ ಕಳುಹಿಸಿದ್ದೀನಿ. ಹಾ ನಿನ್ನೆ ಇದೆ ಮಾತಾಜಿ, ಅದ್ರಲ್ಲಿ ರೆಕಾರ್ಡಿಂಗ್ ಇದೆ. ಬಟ್ ಆ ಡೇದ್ ಕಂಪ್ಲೀಟ್ ಆಗಿ ಮಾತಾಜಿ ಹೇಳಿರೋದು ಇದಿಲ್ಲಲ್ವಾ, ಅದಕ್ಕಾಗಿ ಕೇಳಿದೆ. ಬೇರೆಯವ್ರು ಓದಿರೋದಿದೆ ಮಾತಾಜಿ. ಹೌದಾ? ಹಾ ಬೇರೆಯವ್ರು ನೀವ್ ಹೇಳಿರೋದಿಲ್ಲ, ಬಟ್ ಬೇರೆಯವ್ರು ಓದಿರೋದಿದೆ. ಓಕೆ ಓಕೆ. ಕ್ಲಾಸ್ ಏನ್ ತಗೊಂಡಿರ್ತೀರಲ್ಲ ಮಾತಾಜಿ, ಅವತ್ತಿಂದಿಲ್ಲ ಆಕ್ಚುಲಿ. ಹಾ ಓಕೆ ಓಕೆ. ನೋಡ್ತೇನೆ, ನಾನು ನೋಡ್ಕೊಂಡು ನಾನು ಯಾವ್ದು ಇಲ್ಲ, ಯಾವ್ದು ಮಿಸ್ ಆಗಿದೆ ಅದನ್ನ ನಾನು ರಿಪೀಟ್ ಇದು ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ತೇನೆ ಆಯ್ತಾ. ಪ್ರಿಯಾಂಕಾ ಮಾತಾಜಿ ನೀವು ಶ್ಲೋಕ ಗ್ರೂಪ್ ಅಲ್ಲಿ ಇದ್ದೀರಲ್ವಾ? ಇವತ್ತು ನಾನು ಶ್ಲೋಕದ್ದು ಹಾ, PDF ಹಾಕ್ತೇನೆ ನಿಮ್ಗೆ, ಅದು ನೋಡ್ಕೊಂಡು ಕಲಿಬಹುದು. ಹಾ ಬಟ್ ಇದೀನಿ ನೀವು ಮಾತಾಜಿ. ಬುಕ್ ಅಲ್ಲಿ ಓದ್ಲಿಕ್ಕೆ ಕೂಡ ಬಟ್ ಇದು ಕಲಿಬಹುದು. ಡೇ ಬೈ ಡೇ ರೆಕಾರ್ಡಿಂಗ್ಸ್ ಹರೇ ಕೃಷ್ಣ. ಅಲ್ಲ ಮಾತಾಜಿ, ಶ್ಲೋಕ ಗ್ರೂಪ್ ಅಲ್ಲಿ ಇದ್ರೂನು ಬಟ್ ರೆಕಾರ್ಡಿಂಗ್ಸ್ ಡೇ ಬೈ ಡೇ ಸಿಗಲ್ವಲ್ಲ ಮಾತಾಜಿ ಅದ್ರಲ್ಲಿ. ಸಿಗ್ತದಲ್ವಾ ಮಾತಾಜಿ? ಶ್ಲೋಕ ಅಂತಾನೆ ಲೈವ್ ಕೊಡ್ತಾ ಇದ್ದಾರೆ ಮಾತಾಜಿ, ಲೈವ್ ಕೊಡ್ತಾ ಇದ್ದಾರೆ. ಲೈವ್ ಇದೆ ಅಲ್ವಾ ಮಾತಾಜಿ? ಇಲ್ಲ ನಿನ್ನೆ ಮಾತಾಜಿ, ನಾನು ನಿನ್ನೆ ಮೊನ್ನೆ ನಾನು ಅದು ರಿಕ್ವೆಸ್ಟ್ ಯೂಟ್ಯೂಬ್ ಮಾಡಿ ಲೈವ್ ಮಾತಾಜಿ, ಯೂಟ್ಯೂಬ್ ಯೂಟ್ಯೂಬ್ ಸಿಗತ್ತೆ ಮಾತಾಜಿ, ಯೂಟ್ಯೂಬ್ ನೋಡಿ. ಯೂಟ್ಯೂಬ್ ಲಿಂಕ್ ಬಿಟ್ಟಿರ್ತಾರೆ ಮಾತಾಜಿ, ಅದನ್ನ ನೀವು ರೆಕಾರ್ಡಿಂಗ್ ಕೇಳು. ಅದನ್ನೇ ಕೇಳುದು. ಕ್ಲಾಸ್ ಅದರಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ರೀನಾ ಮಾತಾಜಿ ಹಾಕ್ತಾರೆ ನೋಡಿ, ಅಲ್ಲಿದೆ. ನೀವು ಯೂಟ್ಯೂಬ್ ಅದು ಪ್ರೆಸ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಿನ್ನೆ ನಾನು ಅದನ್ನೇ ಕಳುಹಿಸಿದ್ದು ಮಾತಾಜಿ ಗ್ರೂಪಿಗೆ, ಗ್ರೂಪಿಗೆ ಕಳುಹಿಸಿದ್ದೇನಲ್ಲ. ನನಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಇದೆ ಅಂತ ಗೊತ್ತಿದ್ದಿಲ್ಲ, ಇಲ್ಲಾಂದ್ರೆ ಅಲ್ಲೇ ತಗೊಂಡ್ಬಿಡ್ತಿದ್ದೆ ನಾನು. ಇಲ್ಲ, ಗ್ರೂಪ್ ಅಲ್ಲಿ ನೀವು ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಗೆ ಹೋಗ್ತದೆ ಅದು. ಎಲ್ಲಿ ಮಾತಾಜಿ? ಗ್ರೂಪ್ ಅಲ್ಲಿ ಲೈವ್ ಸೆಕ್ಷನ್ ಅಂತ ಡೈಲಿ ಗ್ರೂಪ್ ಅಲ್ಲಿ ಇದೆ ಅಲ್ವಾ? ಹಾ 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 ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರಲ್ವಾ ಇವತ್ತು? ಎಸ್ ಮಾತಾಜಿ ಹಾಕಿದೀವಿ. ಓಕೆ. ಎಂತ ಇದು ಏನಾದ್ರೂ ನಿಮ್ಗೆ ಉಪಯೋಗ ಆಗ್ತಾ ಉಂಟಾ ಕಲಿಸುವುದು? ಅಯ್ಯೋ ತುಂಬಾ ಉಪಯೋಗ ಆಗ್ತಾ ಇದೆ ಮಾತಾಜಿ. ಶ್ಲೋಕ ಸ್ವಲ್ಪನೂ ಓದಕ್ ಬರ್ತಾನೆ ಇರ್ಲಿಲ್ಲ, ಇಷ್ಟಾದ್ರೂ ಕಲ್ತಾ ಇದೀವಲ್ಲ ಅಂತ PDF ತುಂಬಾ. ಕಳಿಸಿದ್ರೆ ಆ PDF ನೋಡ್ಕೊಂಡು ಓದಿ. ಮತ್ತೆ ನೀವು ಬರೀ PDF ಅಲ್ಲ, ನೀವು ಬುಕ್ ಅಲ್ಲಿ ಓದ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಶ್ಲೋಕ ಓದಿಸ್ಲಿಕ್ಕೆ ಕ್ಲಾಸ್ ಅಲ್ಲಿ ಕೊಡುದು, ಇದು PDF ಕೊಡೋದಿಲ್ವಲ್ಲ. ಅಲ್ಲಿ ಭಗವದ್ಗೀತಾ ಬುಕ್ ಇದು ನಿಮ್ಗೆ ಓದ್ಲಿಕ್ಕೆ ಹೇಳ್ತಾರೆ. ಅವಾಗ ಅಲ್ಲಿ ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ನಾವು ಯಾವ್ದು ಇದ್ ಮಾಡ್ಬೇಕು ತಿದ್ಕೊಳ್ಬೇಕು ಅಂತ ನೀವು ನೋಡ್ಕೊಂಡು ಅಲ್ಲಿ ಓದ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಆಯ್ತಾ. ತುಂಬಾ ಖುಷಿ ಆಗ್ತಿದೆ ಮಾತಾಜಿ, ನಾವೆಲ್ಲ ಏಕಾದಶಿ ಶ್ಲೋಕ ಕಲ್ಕೊಂಡು ಓದ್ಬೋದಲ್ಲ ಅಂತ ತುಂಬಾ ಖುಷಿ ಆಗ್ತಾ ಖಂಡಿತ ಇದೆ. ಮಾತಾಜಿ, ಏಕಾದಶಿ ಓದ್ಲಿಕ್ಕೆ ಶುರು ಮಾಡಿ. ಎಷ್ಟು ಈಗ ನೋಡಿ, ಫಸ್ಟ್ ಚಾಪ್ಟರ್ ಎಲ್ಲರಿಗೆ ಸಹ ಫ್ಲೂಯೆಂಟ್ ಆಗಿ ಓದ್ಲಿಕ್ಕೆ ಬರ್ತಾ ಉಂಟು. ಈಗ ನೋಡಿ, ಇಷ್ಟು ಓದಿದ್ರೆ ಮತ್ತೆ ಓದ್ತಾ ಓದ್ತಾ ಇಂಪ್ರೂವ್ ಆಗ್ತದೆ ಮಾತಾಜಿ. ಆದ್ರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಅದು ನಾವು ಬರ್ತಾ ಬರ್ತಾ ತಿದ್ಕೊಳ್ತೀವಿ ಅದನ್ನ. ಅದು ಜಸ್ಟ್ ನೀವು ಓದುವಾಗ ಅಲ್ಲಿ ಹ್ರಸ್ವ ಎಲ್ಲಿ, ದೀರ್ಘ ಎಲ್ಲಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ಓದ್ಬೇಕು. ಅಷ್ಟು ಮಾಡಿದ್ರೆ ಸಾಕು ನೀವು. ಸರಿ ಮಾತಾಜಿ. ಇಲ್ಲಿ ಎಲ್ಲಾರ್ನು ಓದಿಸ್ಬೇಕಾದ್ರೆ ಮಾತಾಜಿ ಓದ್ಕೊಂಡ್ ಸರಿಯಾಗಿ ಬರ್ತಿದೆ ಮಾತಾಜಿ. ತುಂಬಾ ಸಹಾಯ ಆಗ್ತಿದೆ ಮಾತಾಜಿ. ಹರೇ ನೀವ್ ಕೃಷ್ಣ ಎಷ್ಟು ಮಾತಾಜಿ. ಸತ ಹೇಳ್ತಾ ಹೋಗ್ತೀರಾ ಅಷ್ಟು ನಮ್ಗೆ ಪ್ರಯತ್ನ ಆಗ್ತಿದೆ ಮಾತಾಜಿ ಓದೋಕೆ. ಸರಿಯಾಗಿ ನನ್ಗೇನು ಓದ್ಲಿಕ್ಕೆ ಕಲಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರಭುಜಿ ಅವರು, ಸಚ್ಚಿದಾನಂದ ಪ್ರಭುಜಿ. ಅದನ್ನ ಸಾರ್ಥಕ ಮಾಡ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ನಾನು ಒಂದು ಮಿಸ್ಟೇಕ್ ಕೂಡ ಇಲ್ಲದೆ ಒಳ್ಳೆ ಒಂದು ಏಕಾದಶಿ ದಿವಸ ನಾವೆಲ್ಲರೂ ಶ್ಲೋಕ ರಿಸೈಟ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ ಆಯ್ತಾ. ನಾನು ಇದು ಒಂದ್ ಅಧ್ಯಾಯ ಪೂರ್ತಿ ಶ್ಲೋಕ ಕಲ್ತ್ಮೇಲೆ ಮಾತಾಜಿ ಏಕಾದಶಿಗೆ ಅಟೆಂಡ್ ಆಗ್ತೀನಿ ಮಾತಾಜಿ. ಓಕೆ ಓಕೆ ಕೃಷ್ಣ ಮಾತಾಜಿ, ಏಕಾದಶಿ ಬರುತ್ತಲ್ವಾ, ಆವಾಗ ಒಂದು ಶ್ಲೋಕ ಒಬ್ಬೊಬ್ರು ಓದಿದ್ರೆ ಅಲ್ಲಿವರೆಗೂ ಏನಾಗಿದೆಯೋ ಅದನ್ನ ಏಕಾದಶಿಗೆ ಆತರ ಮಾಡುವ ನಾವು. ಏಕಾದಶಿ ದಿವಸ ಕಲಿಯೋದ್ ಬಿಟ್ಟು ಎಲ್ಲಿವರೆಗೆ ಆಗಿದೆ ಅದನ್ನ ಎಲ್ಲರ ಕೈಯಲ್ಲಿ ಸಹ ಹೀಗೆ ಓದಿಸುವ. ಹೌದು ಮಾತಾಜಿ, ಆತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡುವ ಅದು ಮಾಡ್ಬಿಡ್ಬೇಕು ಮಾತಾಜಿ. 20 ಜನ ಇದ್ರೆ 20 ಜನಕ್ಕೆ ಎಷ್ಟು ಶ್ಲೋಕ ಬರುತ್ತೋ ಅಷ್ಟು ಡಿವೈಡ್ ಮಾಡಿ. ಹೌದು ಹೌದು. ಅಂದ್ರೆ ಈ ಟೈಮಲ್ಲೇ ಹೇಳುದು ನೀವು, ಬೇರೆ ಟೈಮ್ ಇಟ್ಕೊಳ್ಬೇಕು ಅದಕ್ಕೆ? ಈ ಟೈಮೇ ಮಾತಾಜಿ, ಈ ಟೈಮಲ್ಲೇ ನಾವು ಕ್ಲಾಸ್ ಅಲ್ಲೇ ನಾವು ಶ್ಲೋಕ ಓದಿಸುವ ಆಯ್ತಾ. ಓಕೆ, ಎಲ್ರು ಬರ್ತಾರ ಅವಾಗ ಅಂತ. ಸರಿ ಸರಿ ಮಾತಾಜಿ, ಆತರ ಮಾಡುವ. ಹರೇ ಕೃಷ್ಣ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಮದ್ ಭಗವದ್ ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ
ಹರೇ 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 ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾಳೆ ಧನ್ಯವಾದ. ಏನಿದೆ ವಿಶೇಷ ಪ್ರಭುಪಾದರದು? ನಾಳೆನಾ? ಹಾ ಮಾತಾಜಿ. ಯಾಕೆ, ಏನ್ ಹೇಳ್ತಾ ಇದ್ದಾರೆ? ಅದು ನಮ್ಗೆ ಇಸ್ಕಾನ್ ಇಂದ ಮೆಸೇಜ್ ಬಂದಿತ್ತು ಮಾತಾಜಿ, ಪ್ರಭುಪಾದರದು ಪೂಜೆ ಐತೆ ಅಂತ. ಅದು ಮೊನ್ನೆ ವ್ಯಾಸ ಪೂಜೆ ಮೊನ್ನೆ ಇತ್ತು, ವೇದವ್ಯಾಸ ಅವರದ್ದು. ಆದ್ರೆ ನಾಳೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾಳೆ ಫೀಸ್ಟ್ ಸಂಡೇ ಇರತ್ತಲ್ವಾ, ಸಂಡೇ ಸ್ಪೆಷಲ್ ಪೂಜೆ ಏನಾದ್ರು ಕೊಟ್ಟಿದಾರ? ವಿಜಯೋತ್ಸವ ಮಾಡ್ತಾ ಇದ್ದಾರೆ ಮಾತಾಜಿ. ವಿಜಯೋತ್ಸವನಾ? ಪ್ರಭುಪಾದರ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಹಾ ಸರಿ, ನಾನ್ ನೋಡಿಲ್ಲ, ನಾನು ಮೆಸೇಜ್ ನೋಡ್ಲಿಲ್ಲ. ಮನೇಲಿ ಗೆಸ್ಟ್ ಇದ್ರಲ್ಲ, ಹಾಗಾಗಿ ಯಾವ ಮೆಸೇಜ್ ಗಳನ್ನ ನೋಡ್ಲಿಲ್ಲ ನಾನು. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನನ್ಗೆ ಖುಷಿ ಆಗೋದು ಮಾತಾಡ್ತಾರೆ. ಮಂಜುಳಾ ಮಾತಾಜಿನ, ನನ್ಗೆ ಅಷ್ಟು ಖುಷಿ ಆಗ್ತಾ ಉಂಟು. ಆಯ್ತಾ? ಎಷ್ಟು ನಮ್ಗೊಂಚೂರು ನಿಮ್ಮಲ್ಲಿ ಒಂದು ಮಿಸ್ಟೇಕ್ ಹುಡುಕ್ಬೇಕು ಅಂತ ನಾನು ನೋಡ್ತಾ ಇರ್ತೇನೆ. ನಿಮ್ಮಲ್ಲಿ ಒಂದು ಮಿಸ್ಟೇಕ್ ಹುಡುಕ್ಬೇಕು ಅಂತ ನೋಡ್ತೇನೆ, ಒಂದು ಸಹ ಮಿಸ್ಟೇಕ್ ಆಗುದಿಲ್ಲ. ನೀವ್ ಹೇಳ್ಕೊಡೋದನ್ನ ಅಷ್ಟು ಕಾನ್ಸಂಟ್ರೇಟ್ ಇಟ್ಟು ಕಲ್ತ್ಕೊಂತ ಇದೀನಿ ಮಾತಾಜಿ. ನಮ್ಗೊಂದೊಳ್ಳೆ ನೀವು ಫಾಲೋ ಮಾಡ್ತಿದ್ದೀರಿ ಮಾತಾಜಿ. ಒಂದೊಳ್ಳೆ ಅವಕಾಶ ಸಿಕ್ತು ಮಾತಾಜಿ ನಾವು ಶ್ಲೋಕ ಕಲಿಯೋದಿಕ್ಕೆ. ಅಲ್ಲ, ಯಾವಾಗ್ದಿಂದ ಹೇಳ್ತಾ ಇದ್ರಿ ನೀವು ಮಾತಾಜಿ. ಧನ್ಯವಾದ. ತುಂಬಾ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ನಂಗೆ ನಿಮ್ಗೆ ಕಲಿಸಿದ್ದು ನಂಗೆ ಸಾರ್ಥಕ ಆಯ್ತು ಅನ್ನಿಸ್ತಾ ಉಂಟು. ಹಂಗಂತ ಹೇಳ್ಕೊಬಿಡಿ. ನಿಮ್ಮ ಅಷ್ಟು 2 ಅವರ್ ನೀವು ಕೂತ್ಕೊಂಡು ಅಮೂಲ್ಯವಾದ ಸಮಯ ನಮಗ ಸ್ಪೆಂಡ್ ಮಾಡ್ತಿರಲ್ಲ, ಅದು ಖುಷಿ ಮಾತಾಜಿ. ಎಲ್ರಿಗೂ ಒಂದ್ ತಪ್ಪಿಲ್ದಿರ ಹೇಳ್ಕೊಡ್ತಿರಲ್ಲ, ಅದು ತುಂಬಾ ಖುಷಿ ಮಾತಾಜಿ. ಕ್ಲಾಸ್ ಅಲ್ಲಿ ಬೇರೆಯವ್ರಿಗೆ ಶ್ಲೋಕ ಓದಿ ಅಂತ ಹೇಳ್ತಾ ಇದ್ದೆ, ಈಗ ನಾನೇ ನೀವೇ ಓದಿ. ನಾನು ಅದೇ ನೋಡಿದೆ, ಅದೇ ಖುಷಿ ಆಗಿದ್ ನನ್ಗೆ. ಆಯ್ತಾ, ನೀವೇ ಓದ್ಬೋದಲ್ವಾ? ನಿಮ್ಗೆನೆ ಧೈರ್ಯ ಬಂತು ಓದ್ಲಿಕ್ಕೆ. ತಪ್ಪು ಓದ್ಬಾರ್ದು ಅಂತ ಒಂದ್ ಭಯ ಇತ್ತು, ಅದಕ್ಕೆ ಓದಕ್ ಭಯ ಆಗ್ತಿತ್ತು. ಈಗ ನೀವು ಒಂದು ಮಿಸ್ಟೇಕ್ ಕೂಡ ಆಗದ ಹಾಗೆ ನೀವು ಅಷ್ಟು ಗಮನದಲ್ಲಿ ಇಟ್ಕೊಂಡು ಓದ್ತೀರಾ ನೀವು, ನೋಡಿದೆ ನಾನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಲಕ್ಷ್ಮೀ ಬಿವಿ ಮಾತಾಜಿ, ಪ್ರವೀಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಧನ್ಯವಾದ. ನೋಡಿ, ಅವರು ಸೀನಿಯರ್, ಅವರು ಎಷ್ಟು ಚಂದ ಓದ್ತಾರೆ, ಆದ್ರೂ ಸಹ ಬರ್ತಾ ಇದ್ದಾರೆ ಪಾರ್ಟಿಸಿಪೇಷನ್ ಅವ್ರದ್ದು. ನಂಗೆ ಅದು ಕೂಡ ಖುಷಿ ಆಗ್ತಾ ಉಂಟು. ಹರೇ ಧನ್ಯವಾದಗಳು. ಆಯ್ತಾ? ಶ್ಲೋಕ ಅಂದ್ರೆ ಒಂದು ಖುಷಿ ಮಾತಾಜಿ. ನನ್ಗೆ ಕೂಡ ಹಾಗೆ ಮಾತಾಜಿ. ಲಲಿತಾ ಮಾತಾಜಿ ನನ್ಗೆ ಸಹ ಮೊನ್ನೆ ಎಂತ ಗೌರ ಪೂರ್ಣಿಮೆ ಇತ್ತಲ್ಲ, ಅಲ್ಲ ಗೌರ ಪೂರ್ಣಿಮೆ ಅಲ್ಲ, ಇದಕ್ಕೆ ಗೌರ ಪೂರ್ಣಿಮೆಗೆ ಸಹ ನಾವು ಎಲ್ಲರೂ ಒಂದು ಹೇಳುವಂತ ಇತ್ತು. ಮತ್ತೆ ಮಕ್ಕಳದ್ದು ಸಮ್ಮರ್ ಕ್ಯಾಂಪ್ ಇತ್ತು. ಆಯ್ತಾ, ನಾನ್ ಶ್ಲೋಕ ಹೇಳಿಕೊಡ್ತೇನೆ ಅಂತಾನೆ ಹೇಳಿರೋದು, ಅದು ಯಾರು ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ರಂತೆ. ಮತ್ತೆ ಕ್ರಾಫ್ಟ್ ಕೊಟ್ರು ನನ್ಗೆ. ನನ್ನ ಇಚ್ಛೆ ಭಗವಂತ ನೆರವೇರಿಸಿದ. ಈ ಒಂದು ಇದಕ್ಕೆ ಒಳ್ಳೆ ಜಾಸ್ತಿ ನಿಂಗೆ ಎಷ್ಟು ಇಂಟ್ರೆಸ್ಟ್ ಉಂಟು ಎಲ್ಲ ಮುಗಿಸು ತೀರ್ಸ್ಲಿ ಅಂತ ಹೇಳ್ಕೊಂಡು ಇಷ್ಟೊಂದು ಶ್ಲೋಕ. ಹೌದು ಮಾತಾಜಿ, ನಮ್ಗೂ ಕೂಡ ಹಾಗೆ ಆಗಿದೆ. ನಾವು ಶ್ಲೋಕ ಕಲ್ಕೋಬೇಕಲ್ವಾ, ಹೆಂಗಪ್ಪ ಮಾಡೋದು, ಹೆಂಗ್ ಕಲ್ಕೊಳ್ಳೋದು ಅಂದಾಗ ಶ್ಲೋಕ ಕ್ಲಾಸ್ ಬಂತಲ್ಲ ಅಂತ ಅದು ನೋಡಿದ್ರಲ್ಲ. ಇಲ್ಲ ಮಾತಾಜಿ, ನಾವ್ ಇದ್ರ ಬಗ್ಗೆ ಸಂಗೀತ ಮಾತಾಜಿ ಇದಾರಲ್ವಾ, 18 ದಿನ ಹೇಳ್ಕೊಡ್ತಾ ಇದ್ರಲ್ಲ, ಅವ್ರ ಹತ್ರ ಒಂದ್ಸಲಿ ಕೇಳಿದ್ವಿ ನಾವು, ಈ ಶ್ಲೋಕಗಳು ಕಲಿಬೇಕು. ಅವರೇ ಮಾತಾಜಿ, ಅವರ ಇಂಟ್ರೆಸ್ಟ್ ಅಲ್ಲಿ ನೀವು ಎಲ್ಲ ಹೇಳಿದ್ದಕ್ಕೇನೆ ಹೇಳಿದ್ವಿ ಮಾತಾಜಿ. ಅವ್ರ ಅವಕಾಶ ಮಾಡಿಕೊಟ್ಟಿರೋದು, ಅವರಿಂದಾನೇ ಅವರು ಹೇಳಿಯೇ ಬಂದಿರೋದು ಇದು ಕ್ಲಾಸ್ ನಿಮ್ಗೆ. ಅವ್ರ ಕ್ಲಾಸ್ 18 days ಅಟೆಂಡ್ ಮಾಡಿದ್ವಿ ಮಾತಾಜಿ ನಾವು. ಅದೇ ಈಗ ನಮ್ದು ಹೊಸ ಬ್ಯಾಚ್ ಶುರು ಆಗ್ತದಲ್ಲ, ಜೂನ್ 2 ಅವಾಗ ನಾವು ಅದ್ರಲ್ಲಿ ಸಹ ಇದನ್ನ ಹಾಕ್ಬೇಕು ಶ್ಲೋಕ. ಇವರು ಲಕ್ಷ್ಮೀ ಬಿವಿ ಹೇಳ್ತಾ ಇದ್ರು ಆತರ ಮಾಡ್ಬೇಕು ಅಂತ. ಆಡ್ ಮಾಡಿಲ್ಲ ಅದ್ರಲ್ಲಿ ಶ್ಲೋಕ, ಫ್ರೀ ಶ್ಲೋಕ ಕ್ಲಾಸಸ್ ಕೂಡ ಇದೆ ಅಂತ ನಾವು ಹಾಕ್ಬೇಕು. ಅವಾಗ ಕೆಲವರಿಗೆ ಏನಾಗ್ತದೆ, ಕೇಳಿ ಸಹ ನಮ್ಗೆ ಶ್ಲೋಕ ಬರಲ್ಲ, ಆ ರೀತಿ ಆಗ್ತದಲ್ವಾ. ಸೊ ಇದು ಶ್ಲೋಕ ಕೂಡ ಕಲೀಲಿಕ್ಕೆ ಅವಕಾಶ ಉಂಟಂದ್ರೆ ಅವ್ರಿಗೆ ಮತ್ತೊಂದು ಇಂಟ್ರೆಸ್ಟ್ ಬರುತ್ತೆ ಓದ್ಲಿಕ್ಕೆ ಸಹ. ಹೌದು ಮಾತಾಜಿ. ಹಾಗೆ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೀಟಿಂಗ್ ಎಂಡ್ ಮಾಡಿ. ಮಂಡೇ ನೋಡುವ ಇನ್ನು.